2 ದಿನಗಳಿಂದ ನಮ್ಮ ಕೆಮ್ಮತ್ತರ್ಕ ಪ್ರದೇಶಕ್ಕೆ ಆನೆಗಳು ನಿರಂತರವಾಗಿ ನಮ್ಮ ಕೃಷಿ ತೋಟಕ್ಕೆಲ್ಲ ಹಾನಿ ಉಂಟು ಮಾಡ್ತಾ ಇದೆ. ತುಂಬ ಮಕ್ಕಳು ಬೆಳಿಗ್ಗೆ ಎಲ್ಲ 6 ಗಂಟೆ ನಂತರ ಎಲ್ಲ ಶಾಲೆ ಹೋಗುವವರಿದ್ದಾರೆ. ಒಂದು 8 ಗಂಟೆ 9 ಗಂಟೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಎಲ್ಲ ಮನೆಗೆ ಬರುವವರಿದ್ದಾರೆ. ತೋಟ ಬುಕ್ಕ ಬಾರೆ ಹಾರೆ ಬುಕ್ಕ ಜೀವಿಜತ ಮರ ಅಂತ ಒಂಜಿಲ ದಿಡುಜಿ ಅಧಿಕಾರಿಗಳು ಮುಳು ಕೇರಳ ಫಾರೆಸ್ಟ್ಲ ಕರ್ನಾಟಕ ಫಾರೆಸ್ಟ್ಲ ಒಂಜಿ ಜಾಯಿಂಟ್ ಟ್ರಿಪ್ ನಡ್ತಾದು. ಇನ್ನೇ ಸಹ ಮೊನ್ನೆ 2-3 ಸಲ ಆಯಿತು ನಮ್ಮ ತೋಟಕ್ಕೆ ಬರೋದು. ಕಾಡು ಕೋಣದ ಸಹ ತುಂಬ ಉಪದ್ರ ಉಂಟು. ಕರ್ನಾಟಕ ಭಾಗದಿಂದ ಸೋಲಾರ್ ಬೇಲಿ ಅಳವಡಿಸಿದ್ದಾರೆ, ಕೇರಳ ಭಾಗದಿಂದ ಅಳವಡಿಸಿಲ್ಲ. ಕೇರಳ ಭಾಗ ಆಗಿ ಬರ್ತಾ ಉಂಟು. ಬೆಳಿಗ್ಗೆ ಅದು ಬೇಗ ಟ್ಯಾಪಿಂಗ್ ಹೋಗುವಾಗ ಆನೆಗಳ ಹೆದರಿಕೆ ಆಗಿ ಅದನ್ನು ಸಹ ನಿಲ್ಲಿಸಿದ್ದೇವೆ. ಇವಾಗ ಕೃಷಿ ಅಂಚಾನ್ಲ ಒಂಜಿ ಸೈಡ್ ಪೋಂಡು ಅಂಡ್ಲ ನನ್ನ ಜೀವತ್ತೊಂಜಿ ಕೋಡಿಯ ಪೋಂಡು. ಒಂದು ಕಡೆ ಜೋರಾಗಿ ಸುರಿಯುತ್ತಿರುವಂತಹ ಮಳೆಗೆ ಸುಮಾರು ಕೃಷಿಕರಿಗೆ ನಷ್ಟ ಆಗಿರುವಂಥದ್ದು. ಇನ್ನೊಂದು ಕಡೆ ಕಾಡಾನೆಗಳ ಹಾವಳಿ. ಸ್ವಲ್ಪ ತಿಂಗಳುಗಳ ಮುಂಚೆ ನಾಡಿಗೆ ಬಂದಿರುವಂತಹ ಈ ಗಜಪಡೆ ಕೆಲವು ಕೃಷಿಗಳಿಗೆ ನಾಶ ಮಾಡಿರುವಂಥದ್ದು. ಹಾಗೆ ನಾವು ಇವತ್ತು ಇರುವಂತಹ ಜಾಗ ಕೆಮ್ಮೆತ್ತಡ್ಕ. ಇಲ್ಲಿ ಕೆಲವು 4-5 ಮನೆಗಳ ತೋಟಗಳಿಗೆ ನುಗ್ಗಿದೆ. ನಿನ್ನೆ ರಾತ್ರಿ ಬಂದಿರುವಂತಹ ಈ ಆನೆ ಸಂಪೂರ್ಣವಾಗಿ ಬಾಳೆಗಿಡ, ಅದೇ ರೀತಿ ಹಲಸಿನ ಮರ ಕೆಲವು ಕಡೆ ಸಂಪೂರ್ಣವಾಗಿ ನಾಶ ಮಾಡಿರುವಂಥದ್ದು. ನೀವು ದೃಶ್ಯದಲ್ಲಿ ನೋಡ್ತಾ ಇರುವ ಹಾಗೆ ಬಾಳೆಗಿಡವನ್ನು ಯಾವ ರೀತಿ ಪುಡಿ ಮಾಡಿದೆ. ಇಲ್ಲಿ ಜನಗಳು ಹೇಳುವ ಪ್ರಕಾರ 1 ಅಲ್ಲ 2 3 ಆನೆಗಳು ಬಂದಿರುವಂಥದ್ದು. ಸಂಪೂರ್ಣವಾಗಿ ತೋಟಗಳಿಗೆ ಹಾನಿ ಮಾಡಿರುವಂಥದ್ದು. ಬಾಳೆಗಿಡ, ಅದೇ ರೀತಿ ತೆಂಗು ಮರ, ಸಂಪೂರ್ಣ ಹಲಸಿನ ಹಣ್ಣು ಕೂಡ ಸಂಪೂರ್ಣವಾಗಿ ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಾ. ಅದೇ ರೀತಿ ಬಾಳೆಗಿಡವನ್ನು ಯಾವ ರೀತಿ ಪುಡಿ ಮಾಡಿದೆ. ಸಂಪೂರ್ಣ ತೋಟದಲ್ಲಿ ಎಲ್ಲ ಆ ಕಡೆ ಈ ಕಡೆ ಓಡಾಡಿದೆ. ಬೆಳಿಗ್ಗೆ ಒಂದು ಮನೆಯವರು ಬೆಳಿಗ್ಗೆ ಎದ್ದ ತಕ್ಷಣ ಆನೆಯನ್ನು ನೋಡಿದ್ದಾರೆ. ಬಟ್ ಅವರು ಫೋನ್ ಮಾಡಿ ಎಲ್ಲ ತಿಳಿಸುವಾಗ ಆನೆ ಹೋಗಿರುವಂಥದ್ದು. ಅದೇ ರೀತಿ ರಸ್ತೆಯಲ್ಲಿ ಓಡಾಡಲಿಕ್ಕೂ ತುಂಬ ಕಷ್ಟಕರ ಆಗಿರುವಂತಹ ಈ ಸಂದರ್ಭ. ಇನ್ನೊಬ್ಬ ರತೀಶ್ ಕುಮಾರ್ ಮೂಳೆಂಕುಲ ಒಂಜಿ 5-6 ವರ್ಷ ಉಂಡು. ಮೂಳೆಂಕುಲ ಅಪ್ಪನ ಕಾಲ ಮುಟ್ಟ ಮೂಳೆಂಕುಲ ಅಂಡ ಇತ್ತೆಂಕ್ಲೆಗೆ ಜೀವಗ ಕೃಷಿ ಅಂಚಾನ್ಲ ಒಂಜಿ ಸೈಡ್ ಪೋಂಡು ಅಂಡ್ಲ ನನ್ನ ಜೀವಂತೊಂಜಿ ಪೋಡಿಯ ಪೋಂಡು. ಬಂಡ ಇಲ್ಲುಲ ಮೂಳೆ ಇಪ್ಪುನ ಒಟ್ಟಿಗೆ ಇಪ್ಪುನ ಇಲ್ಲದ ಪ್ರಾಯತಗಳು ಪೂರ ಇಪ್ಪನಾಗ ಅಂಚೆ ಒಂಜಿ ಬೇಜಾರ್ತುಂಟು. ಈಗ ದಾಯ್ತಂಡ ನಿಗಲ ಒಂಜಿ ಗೌರ್ಮೆಂಟ್ ದಾಯ್ತಂಡ ಒಂಜಿ ಮಾಂತೊಂಜಿ ಇಂದೊಂಜಿ ಒಂದು ಸಮಸ್ಯೆಗೆ ಒಂಜಿ ಪೂರ್ತಿಕರಣ ಮಾಡ್ಪಡು. ಪಂಡ ಎಂಕ್ಲ ಇಂದು ಇನಿ ಸ್ಟಾರ್ಟ್ ಆಯ್ತು ಒಂಜಿ 3-6 ತಿಂಗಳು ಬಿಟ್ಟಾಂಡು ಲಾಸ್ಟ್ ಒಂಜಿ ಇತ್ತ ಕೋರ್ನಂಡ ದುಂಬು ಒಂಜಿ 6 ತಿಂಗಳು ಮುಟ್ಟ ಇಂದೇನೆ ಸಮಸ್ಯೆ ಎಂದೆಟ್ ಅಪ್ಪ ಕೈಕೊಂಜಿ ವ್ಯವಸ್ಥೆ ಮಾತು ಕೋರಡು ನಿಗಳಿಗೆ ಪೂರಂಜಿ ಅಭ್ಯಾಸ ಮಾಡ್ಕೊಂಡು ಮತ್ತೆ ಪಣಿಯರಂಡ ಬೆತ್ತಳತಿ ಪಣಿಯರಂದೆಟ್. 2 ದಿನಗಳಿಂದ ನಮ್ಮ ಕೆಮ್ಮತ್ತರ್ಕ ಪ್ರದೇಶಕ್ಕೆ ಆನೆಗಳು ನಿರಂತರವಾಗಿ ನಮ್ಮ ಕೃಷಿ ತೋಟಕ್ಕೆಲ್ಲ ಹಾನಿ ಉಂಟು ಮಾಡ್ತಾ ಇದೆ. ಇದರಿಂದ ತುಂಬ ನಮಗೆ ಕೃಷಿಗೆ ಸಹ ಮತ್ತು ಮಾಡಿದ ತುಂಬ ನಷ್ಟ ಉಂಟಾಗ್ತಾ ಇದೆ. ಹಾಗೆ ಕೃಷಿ ಕೆಲಸಗಳಿಗೆಲ್ಲ ನಮ್ಮ ಮನೆಯವರಿಗೆಲ್ಲ ತೋಟಕ್ಕೆ ಹೋಗೋದಕ್ಕೆ ಎಲ್ಲ ಭಯದ ವಾತಾವರಣ ನಿರ್ಮಾಣವಾಗಿದೆ. ಹಾಗೆ ತುಂಬ ಮಕ್ಕಳು ಬೆಳಿಗ್ಗೆ ಎಲ್ಲ 6 ಗಂಟೆ ನಂತರ ಎಲ್ಲ ಶಾಲೆ ಹೋಗುವವರಿದ್ದಾರೆ. ಅವರೆಲ್ಲ ಒಬ್ಬೊಬ್ಬರಾಗಿ ಹೋಗೋದ್ರಿಂದ ಮನೆಯವರಿಗೂ ತುಂಬ ಭಯ ಆಗ್ತಾ ಉಂಟು, ಶಾಲೆಗಳಿಗೆ ಕಲಿಸೋದು ಅಂತ. ಹಾಗೆ ರಾತ್ರಿ ಹೊತ್ತು ಒಂದು 8 ಗಂಟೆ 9 ಗಂಟೆಗೆ ತಮ್ಮ ಕೆಲಸ ಕಾರ್ಯಗಳನ್ನು ಮುಗಿಸಿ ಎಲ್ಲ ಮನೆಗೆ ಬರುವವರಿದ್ದಾರೆ. ಅವರಿಗೂ ತುಂಬ ಕಷ್ಟ ಆಗ್ತಾ ಉಂಟು. ಅಂದರೆ ಈಗ ರೋಡಲ್ಲೆಲ್ಲ ಸಿಗುವ ಸಂಭವ ಇದೆ. ಯಾಕಂದರೆ ನಿನ್ನೆ ರಾತ್ರಿ ಎಲ್ಲ ಒಂದು 10 ಗಂಟೆ ಹೊತ್ತಿಗೆ ಆನೆಗಳು ಬಂದಿದೆ. ಬೆಳಿಗ್ಗೆಯವರ ತನಕ ನಮ್ಮ ತೋಟದಲ್ಲೆಲ್ಲ ಹೋಗ್ತಾ ಇತ್ತು. ಇದರಿಂದೆಲ್ಲ ನಮಗೆಲ್ಲ ತುಂಬ ಭಯದ ವಾತಾವರಣ ನಿರ್ಮಾಣವಾಗಿದೆ. ಹಾಗಾಗಿ ಇದಕ್ಕೊಂದು ಶಾಶ್ವತ ಪರಿಹಾರ ನಿರ್ಮಾಣ ಆಗಬೇಕು. ಇದಕ್ಕಾಗಿ ನಾವು ನಮ್ಮ ಅರಣ್ಯ ಇಲಾಖೆ ಮತ್ತು ನಮ್ಮ ಪುತ್ತೂರು ಶಾಸಕರ ಹತ್ರ ನಾವು ಒತ್ತಾಯ ಮಾಡ್ತಾ ಇದ್ದೇವೆ, ಗ್ರಾಮಸ್ಥರ ಪರವಾಗಿ. ಇದಕ್ಕೊಂದು ಶಾಶ್ವತ ಪರಿಹಾರ ನಿರ್ಮಾಣ ಮಾಡಿ ಎಲ್ಲರಿಗೊಂದು ಉಪಕಾರ ಆಗಬೇಕು ಅಂತ ನಾವು ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಕಾಡಾನೆದ ಭಾರಿ ಉಪದ್ರ ತೋಟ ಬುಕ್ಕ ಬಾರೆ ಹಾರೆ ಬುಕ್ಕ ಜೀವಿಜತ ಮರ ಅಂತ ಒಂಜಿಲ ದಿಡುಜಿ ಮಾತ ನಾಶ ಮಾಡ್ತೊಂದುಂಡು. ಅಂಚ ಐಕ್ ಒಂಜಿ ಪರಿಹಾರ ಗೌರ್ಮೆಂಟ್ ಹಿಡ್ದೈತಲ್ಲ ಒಂದು ಬೇಲಿ ಅವಂದ ಮಲ್ಪೊಡು ಬೊಕ್ಕ
ಬಾರಿ ಪೋಡಿ ಹಾಕೊಂಡು ತುಯ್ಯ ಬೊಲ್ಪ 4 ಗಂಟೆ ತೂನಾಗ ಮುಳೆ ಉಂಡು ಬಿಟ್ಟಡು ಇಲ್ಲದ ಎದುರುಂಡು ನಾಯಿಲು ಬಂದ ಕೊರಿತಿದ್ದು ಅದು ಎಂಗ್ಲೇ ಗೊತ್ತಾಂಡು ಬಾರಿ ಒಂದು ಬಾರೆ ತಾರೇನು ಮಂತ ದೀಡುಜಿ ಬೊಕ ಪೆಳಕ್ಕಾಯಂಡ ಸಂಗತಿಜಿ ಮಂತ ಅಂಚೆಲ್ಲ ಪ್ರಾಣಿ ತಿಂದೆಲ್ಲ ತೊಂದರೆಜಿ ಬತ್ತನು ದುಂಬುಳವರ ಬತ್ತಂಡು ದಾಲ ಪೋಡಿಜಿ ಎದುರಿಗೆ ಬರ್ಪುಂಡು ಅಂಚಾತು ಭಯಂಕರ ಪೋಡಿ ಲಬ್ಬರ್ ಮಂದ ಉಂಡು ಎಂಕ್ಲೆ ಕೊಯ್ಯರ ಬಾರ ಮಂದ ಬಾರಿ ಕಷ್ಟ ಅಧಿಕಾರಿಗಳು ಕೇರಳ ಫಾರೆಸ್ಟ್ಲ ಕರ್ನಾಟಕ ಫಾರೆಸ್ಟ್ಲ ಒಂಜಿ ಜಾಯಿಂಟ್ ಟ್ರಿಪ್ ನಡ್ತಾದು ಬರ್ಪೇರು ಅಂಚಿಡ್ದಲ್ಲ ಬರ್ಪೇರು ಎಲ್ಲ ಬತ್ತೇರು ಯಾಕಂದ್ರೆ ಬತ್ತದು ತೂತು ಹೋಯ್ರಿ ಪೋನು ಅಲ್ಪಲೆ ಅಂಚೆ ಇಂಚೆ ಮಣ್ಪೇರು ಬತ್ತಿಂದ ಅತ್ತೆ ಮಕ್ಕದಾಯ್ತು ಅದು ಅದೆಲ್ಲ ಒಂದು ನಷ್ಟ ಪರಿಹಾರ ಕೊಡ್ಪೇರು ಇಂಜ ಪೋತಿತ್ತನ ಕೊಡ್ಪೇರಲ್ಲ ದುಂಬುಳ ಗಾಳಿ ಬತ್ತದು ಮರ ನಷ್ಟ ಆತಿತ್ತನಂಗ್ಲಿ ಸುಮಾರು 150 ಕಮ್ಮು ಒಂತೆ ಕಮ್ಮಟೆ ಆತು ಪೋತಂಡೆ ಅಂಚದ ಇಕ್ಲ ಸುಮಾರು ನಷ್ಟ ಪರಿಹಾರ ಕೊಡ್ತೇವೆ ಅಂದು ಅಂಜಿ ಶಾಶ್ವತ ಕೊರಂಡ ಊರಿಗೂ ಬಾರಿ ಉಪಕಾರ ಎಂಕಲ ಫಾರೆಸ್ಟ್ ಇಟ್ಟನ್ಲ ಏತ ದೂರಗಳ ಪೋಂತಿಪ್ಪುಂಡು ಕಿಲೋಮೀಟರ್ ಲೆಕ್ಕೊಟ್ಟು ಇಂಚ ಫಾರೆಸ್ಟ್ ಇಡ್ತಾವುಳ ಐಟೆ ಇತ್ತಂಡ ತಗಲಿ ಏತ ಪಾಪದಾಗಲಿ ಬೊಲ್ಪು ಮುಳೆ ಜಾಸ್ತಿ ಲಬ್ಬರು ಕೃಷಿ ಇತ್ತನಾತು ಬೊಲ್ಪು 4 ಗಂಟೆಗೆ ಮಂತ ಪೋಡಾಪುಂಡು 4 ಗಂಟೆ ಪೋನಾಗ ಗೊತ್ತಾಪುಜಿ ಇತ್ತಂಡ ಅಂತ ಅಂಚಾತು ಬಾರಿ ಪೋಡ್ತಿದ್ದು ಹೆಂಕಲ್ನೇ ಎಡು ಆಣೆ ಬತ್ತನೆ ಎಡುಕ ಕೊಯ್ತಿಜಿ ಸರ್ನ ಫೆಬ್ರವರಿ ಲಾಸ್ಟಿಗೆ ಉಂಟದ ಪೋಡ್ತಿದ್ದು ಅಂಡ 4 ಗಂಟೆ ಒಂದು ಪೋಡಾಪುಂಡು ಎಂಗ್ಲೆ ಜನ ಕೆಲಸ ಒಂದು ಪೋನಾಗ ಅವು ಕಷ್ಟ ಆಪುಂಡು ಬೇಗ ಪೊಯ್ಜಿಂಡ ಅಂಚ ಅಲ್ಲೊಂಜಿ ಬಾರಿ ಸಮಸ್ಯೆ ಆತುಂಡು ಇತ್ತೆ ಪನ್ಯಾರ ಪುನಃ ಮಾಂತರೆಲ್ಲ ಗೊತ್ತಿಪ್ಪುಂಡು ಆನೆತ ಸಮಸ್ಯೆಗಳು ಐತಲ್ಲ ಗೊತ್ತಿಪ್ಪುಂಡು ನಮ್ಮ ಇಲ್ಲಾಡೆ ಬಣ್ಣಗ ನಮ್ಮ ಐನ ಬಗ್ಗೆ ಇಟ್ಟು ಪಣೋಡಾಪುಂಡು ಆನೆ ಒಂಜಿ ರಡ್ಡು ಮುಳೆ ಬರ್ಪುಣಿಡು ರಡ್ಡು ಉಂಡು ಆನೆ ಇಂಚಿ ಪಲವರ ಬತ್ತಿತ್ತನು ಬತ್ತದ ಎಂಕಲ ಅಣ್ಣನ ಪ್ಲೋಟ್ ಮಾದ ಪೊಡಿ ಮಾಲ್ತು ಪೋತನು ಎಂಕಲ ಮುಳು ನಾಯಿಲು ಮುಜಿನಾಲು ಉಲ್ಲ ಅಂಚಾತು ಕೊರೆಪ್ಪನಾಗ ಎಂಕಲ ಒಂದ ಲಕ್ಕ ಪಾವು ಅಂಚಾತು ಆತು ಕೊಡೆ ರಾತ್ರಿ ಒಂಜಿ 10 ಗಂಟೆಯವರ ಬತ್ತ ನಾವು ತಿರ್ತು ಪೋಂಡು ಫುಲ್ಲು ಹೋತು ಫುಲ್ಲು ಆಗಲು ಅಂಚಿಟ್ಟು 1 ಕಿಲೋಮೀಟ್ರ್ ಗಿಟ್ಟ ಮಂತ ಪೊಡಿ ಮಾಲ್ತೊಂದು ಬತ್ತನ ಬಸ್ 4 ಗಂಟೆನಾಗ ವಾಪಸ್ ಪೋತುಂಡು ಇನ್ನಿದು ರಾತ್ರಿ ಎತ್ತಂದ ಕರಿ ರಾತ್ರಿ ಎಲ್ಲ ಬತ್ತುಂಡು ಆಪೆದ ಬುಡಿ ಇಟ್ಟು ಎಂಕಲ ನೆರೆಗರೆ ಬೆತ್ತಲ ಪೊಡಿ ಮಾಡ್ತಾನೆ ಮತ್ತೆ ಸರಾಗ ಬತ್ತೊಂದುಂಡು ದಾಲ ಪೋಡಿ ಇಜ್ಜೆಗ್ ಅಂಚೆ ಬಾರಿ ಧೈರ್ಯ ಉಂಡವು ನರಮಣಿ ಒಂಡು ಒಂದು ಕ್ಯಾರೇಜಿ ಅಂಪುಣ ಆನೆ ದುಂಬು ಪ್ರಾಣಿಲಿ ಒಂದು ಬೆಳಿತೊಂದಿತ್ತ ಕಾಟಿಲ್ಲ ಒಮ್ಮೆಲ್ಲ ಸಮಸ್ಯೆ ಇತ್ತ ಇಕ್ಕದಾಲ ಅಂಚನ ಪೋಡಿಜ್ಜಿ ನಮ್ಮನೆ ಬಳಿ ಪಡತೆ ಏನು ತೂತು ನೆಕ್ಸ್ಟ್ ನಮ್ಮ ಒಳ್ಳೈತೆ ಮದರ್ಕ ಪರಿಸರದಲ್ಲಿ ಇರೋದು ನಮಗೆ ಇಲ್ಲಿ ಆನೆಗಳ ಉಪದ್ರ ತುಂಬ ಉಂಟು ನಿನ್ನೆ ಸಹ ಮೊನ್ನೆ 2-3 ಸಲ ಆಯಿತು ನಮ್ಮ ತೋಟಕ್ಕೆ ಬರೋದು ತುಂಬ ಬಾಳೆಗಿಡ ಅಡಿಕೆ ಮರ ತೆಂಗು ಎಲ್ಲ ಓಡಿ ಮಾಡಿದೆ ಮತ್ತು ಕಾಡು ಕೋಣದ ಸಹ ತುಂಬ ಉಪದ್ರ ಉಂಟು ನಾವು ಗಡಿ ಪ್ರದೇಶ ಆಗೋದ್ರಿಂದ ಯಾವ 2 ಕಡೆ ಕರ್ನಾಟಕ ಮತ್ತು ಕೇರಳದವರು 2 ಸಲ ಬರ್ತಾರೆ ಆದರೆ ಇದಕ್ಕೊಂದು ಶಾಶ್ವತ ಪರಿಹಾರ ಬೇಕಾಗ್ತದೆ ನಮಗೆ ನಾವು ಕೆಲಸದ ನಿಮಿತ್ತ ಹೋಗಿ ಬರುವಾಗ ತುಂಬ ರಾತ್ರಿ ಎಲ್ಲ ಕತ್ತಲೆ ಆಗ್ತದೆ ಅವತ್ತಿಗೆ ಬರಲಿಕ್ಕೆ ಸಹ ನಮಗೆ ಮನೆಗಳೆಲ್ಲ ತುಂಬ ದೂರ ಇರುವುದರಿಂದ ಬರುವ ಹೆದರಿಕೆ ಸಹ ಆಗ್ತದೆ ಅದು ಸಮಸ್ಯೆ ಉಂಟು ಇದಕ್ಕೊಂದು ಶಾಶ್ವತ ಪರಿಹಾರ ಏನಾದರೂ ಸರ್ಕಾರದ ಕಡೆಯಿಂದ ಸಿಕ್ಕಿದ್ರೆ ಒಳ್ಳೆಯದಿತ್ತು ಇಷ್ಟೊಳಗೆ ಯಾವುದೇ ಸಿಕ್ಕಲಿಲ್ಲ ಅಂದರೆ ಕರ್ನಾಟಕ ಭಾಗದಿಂದ ಸೋಲಾರ್ ಬೇಲಿ ಅಳವಡಿಸಿದ್ದಾರೆ ಕೇರಳ ಭಾಗದಿಂದ ಅಳವಡಿಸಿಲ್ಲ ಇವಾಗ ಕೇರಳ ಭಾಗ ಆಗಿ ಬರ್ತಾ ಉಂಟು ಅದಕ್ಕೆ ನಾವು ಮನವಿಯೆಲ್ಲ ಕೇರಳ ಭಾಗಕ್ಕೆ ಸಹ ಮನವಿ ಕೊಟ್ಟಿದ್ದೇವೆ ಶಾಶ್ವತವಾಗಿ ಸೋಲಾರ್ ಬೇಲಿ ಆಗ್ತೇವೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ ಇದುವರೆಗೆ ಆಗಲಿಲ್ಲ ಇವಾಗ ಕೇರಳ ಭಾಗದಿಂದ ಕರ್ನಾಟಕಕ್ಕೆ ಬರ್ತಾ ಉಂಟು ನಮಗೆ ತುಂಬ ನಷ್ಟ ಆಗಿದೆ ಇಲ್ಲಿ ನಿನ್ನೆ ಒಂದು 4-5 ಮನೆಗಳಿಗೆ ತೋಟಕ್ಕೆ ಹೋಗಿ ನುಗ್ಗಿ ಅಡಿಕೆ ತೆಂಗು ಬಾಳೆಗಿಡ ಜಿಗುಜ್ಜೆ ಮರಗಳನ್ನು ಒಡಿ ಮಾಡಿದೆ ಇವತ್ತು ಮೊನ್ನೆ ಮತ್ತು ನಿನ್ನೆ 2 ದಿವಸ ಆಯಿತು ಬರೋದು ಅದಕ್ಕಿಂತ ಮುಂಚೆ ಸಹ 1 ತಿಂಗಳ ಮುಂಚೆ ಸಹ ಬಂದು ಹೋಗಿದೆ ಮತ್ತು ಕಾಡು ಕೋಣದ ನಿರಂತರ ಉಪದ್ರ ಉಂಟು ನಮಗೆ ಯಾವಾಗಲೂ ಬರ್ತಾ ಮನೆ ಅಂಗಳ ತನಕ ಬರ್ತಾ ಉಂಟು ಎಲ್ಲ ಕೃಷಿಗಳನ್ನು ನಾಶ ಮಾಡ್ತಾ ಇದೆ ಮತ್ತು ನಮಗೆ ರಬ್ಬರ್ ಉಂಟು ಇವಾಗ ಟ್ಯಾಪಿಂಗ್ಗೆ ಹೋಗುವ ಪರಿಸ್ಥಿತಿಯಲ್ಲಿ ಇಲ್ಲ ಬೆಳಿಗ್ಗೆ ಎದ್ದು ಬೇಗ ಟ್ಯಾಪಿಂಗ್ ಹೋಗುವಾಗ ಆನೆಗಳ ಹೆದರಿಕೆ ಆಗಿ ಅದನ್ನು ಸಹ ನಿಲ್ಲಿಸಿದ್ದೇವೆ ಇವಾಗ ತಾತ್ಕಾಲಿಕವಾಗಿ ಟ್ಯಾಪಿಂಗ್ ಹೋಗಲಿಕ್ಕೆ ಹೆದರಿಕೆ ಆಗ್ತದೆ ನಮಗೆ ಇದ್ದರೆ ಗೊತ್ತಾಗೋದಿಲ್ಲ ಬೆಳಗ್ಗಿನ ಜಾವ ಬೇಗ ನಾವು ಟ್ಯಾಪಿಂಗ್ ಹೋಗುವ ಕಾರಣ ಆನೆಗಳಿದ್ದರೆ ಅಂತೇಳಿ ಹೆದರಿಕೆಯಾಗಿ ನಾವು ಇವಾಗ ಹೋಗೋದಿಲ್ಲ ಅದು ಸಹ ನಮಗೆ ತುಂಬ ನಷ್ಟವಾಗಿದೆ ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳು ನಾಡಿಗೆ ಬಂದಾಗ ಜನಗಳಿಗೆ ಯಾವ ರೀತಿ ಭಯಭೀತಿ ಆಗ್ತಾರೆ ಜನಗಳ ಮಾತಿನಿಂದ ನೀವು ಕೇಳಿರ್ತೀರಾ ಯಾಕಂತ ಹೇಳಿದ್ರೆ ಅವರಿಗೆ ಶಾಲಾ ಮಕ್ಕಳಿಗೆ ಬೆಳಿಗ್ಗೆ ಹೋಗಲಿಕ್ಕೆ ಸಂಜೆ ಬರಲಿಕ್ಕೆ ತುಂಬ ಕಷ್ಟ ಆಗ್ತಾ ಉಂಟು ಯಾಕಂತ ಹೇಳಿದರೆ ಹಳ್ಳಿ ಕಡೆ ಹೋಗಲಿಕ್ಕೆ ವಾಹನ ಇರೋದಿಲ್ಲ ನಡ್ಕೊಂಡೇ ಹೋಗಬೇಕು ಯಾವ ಗಳಿಗೆಯಲ್ಲಿ ಆನೆ ಬರ್ತದೆ ಹೇಳಿಕ್ಕೆ ಆಗೋದಿಲ್ಲ ಯಾಕಂತ ಹೇಳಿದರೆ ನಿನ್ನೆ ರಾತ್ರಿ 10 ಗಂಟೆಗೆ ಬಂದು ವಾಪಸ್
ಬೆಳಿಗ್ಗೆ ವಾಪಸ್ ಬಂದಿದೆ ಆನೆ. ಕೆಮ್ಮತ್ತಡ್ಕ ಇದೇ ವಠಾರದಲ್ಲಿ 2-3 ದಿವಸದಿಂದ ಆನೆ ಸಂಚರಿಸ್ತಾ ಇರುವಂಥದ್ದು. 3-4 ಮನೆಗಳ ತೋಟಗಳಿಗೆ ಬಂದು ಸಂಪೂರ್ಣವಾಗಿ ನಾಶ ಮಾಡಿರುವಂಥದ್ದು. ಇದನ್ನು ಅಧಿಕಾರಿಗಳು ಕೂಡ ಬಂದು ನೋಡಿದ್ದಾರೆ. ಯಾಕಂತೇಳಿ ಇದು ಕರ್ನಾಟಕ ಮತ್ತು ಕೇರಳದ ಗಡಿ ಪ್ರದೇಶವಾಗಿರುವುದರಿಂದ ಕೇರಳದ ಅಧಿಕಾರಿಗಳು ಕೂಡ ಬಂದು ಭೇಟಿ ನೀಡಿದ್ದಾರೆ, ಕರ್ನಾಟಕದ ಅಧಿಕಾರಿಗಳು ಬಂದು ಭೇಟಿ ನೀಡಿರ್ತಾರೆ. ಹಾಗೆ ಎಲ್ಲರೂ ಜನಪ್ರತಿನಿಧಿಗಳು ಅದೇ ರೀತಿ ಶಾಸಕರು ಇದಕ್ಕೆಲ್ಲ ಸ್ಪಂದಿಸಬೇಕು. ಅಧಿಕಾರಿಗಳು ಆದಷ್ಟು ಬೇಗ ಇದಕ್ಕೊಂದು ಕ್ರಮ ಕೈಗೊಳ್ಳಬೇಕು. ಆನೆಯನ್ನು ಶಾಶ್ವತವಾಗಿ ನಾಡಿನಿಂದ ಕಾಡಿಗೆ ಬಿಡುವಂತಹ ಕಾರ್ಯವನ್ನು ಅಧಿಕಾರಿಗಳು ಮಾಡಬೇಕು ಅನ್ನೋದು ಜನಗಳ ಆಶಯ. ಜನಗಳಿಗೂ ಯಾವುದೇ ಒಂದು ತೊಂದರೆ ಇಲ್ಲದೆ ಜನಗಳು ಬದುಕುವ ಹಾಗೆ ಆಗಲಿ ಅನ್ನೋದೇ ಸುದ್ದಿ ಆಶಯ. ಕ್ಯಾಮರಾ ಪರ್ಸನ್ ಪ್ರಶಾಂತ್ ಜೊತೆ ಅಶ್ವಥ್ ಶೆಟ್ಟಿ, ಸುದ್ದಿ ನ್ಯೂಸ್, ಪುತ್ತೂರು. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ, ವಿಶಾಲವಾದ ಪ್ರಯೋಗಾಲಯಗಳು. ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ಪ್ರತಿ ವರ್ಷವೂ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ಭಾಷೆಗಳು: ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. ವೆಬ್ಸೈಟ್ www.vivekanandapuc.com.